ನಿಡ್ಡೋಡಿಯ ಬಂಗೇರ ಪದವಿನಿಂದ ಅನಧಿಕೃತವಾಗಿ ಸಾಗಾಟವಾಗ್ತಾ ಇರುವಂತಹ ಮೈನ್ಸ್ ಲಾರಿಗಳು ಅನೇಕ ಅವಘಡಗಳಿಗೆ ಕಾರಣವಾಗ್ತಾ ಇದ್ದು ಸಾಮಾನ್ಯ ನಾಗರಿಕರಿಗೆ ತೊಂದರೆ ಉಂಟಾಗ್ತಾ ಇದೆ. ಈ ಹಿನ್ನೆಲೆ ಬೃಹತ್ ಲಾರಿಗಳು ಅಕ್ರಮ ಮೈನ್ಸ್ ಲಾರಿಗಳ ವಿರುದ್ಧ ನಿಡ್ಡೋಡಿ, ಕಲ್ಲಮುಣ್ಕೂರು, ತೆಂಕಮಿಜಾರು ಗ್ರಾಮಸ್ಥರು ಬೃಹತ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಮುಖಂಡರಾದ ಈಶ್ವರ ಕಟೀಲು, ಭಾಸ್ಕರ್, ಜನಾರ್ದನ ಗೌಡ ಮೊದಲಾದವರಿದ್ದರು. ಶಾಸಕ ಉಮನಾಥ್ ಕೋಟ್ಯಾನ್ ಮಾತನಾಡಿ ಅಕ್ರಮ ಗಣಿಗಾರಿಕೆ ನಡೀತಾ ಇರುವ ಬಗ್ಗೆ ಶಾಸಕರ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಆದರೆ ಇವೆಲ್ಲವೂ ಕೂಡ ಸುಳ್ಳು. ಊರಿನವರು ಒಗ್ಗಟ್ಟಾಗಿದ್ದಾರೆ. ನಾವು ನಿಮ್ಮ ಜೊತೆ ಒಗ್ಗಟ್ಟಾಗಿ ಕೆಲಸ ಮಾಡಲು ಸಿದ್ಧರಿದ್ದೇವೆ. ಕಾನೂನಾತ್ಮಕವಾಗಿ ಮಾಡುವ ಯಾವುದೇ ಕೆಲಸ ಮಾಡಲು ನಮ್ಮ ಸಮ್ಮತಿ ಇದೆ. ಆದರೆ ಅಕ್ರಮಗಳಿಗೆ ನಾವು ಅವಕಾಶ ನೀಡಲ್ಲ ಎಂದರು. ಮುಖಂಡರು ನಮ್ಮ ಜೊತೆ ಅದರ ವಿಷಯ ತಿಳ್ಕೊಳ್ಳಿಕ್ಕೆ ಜಾಗ ಯಾವುದು ಅಂತ ಒಂದು ಅನೇಕ ನಳಿನ್ ಕುಮಾರ್ ಕಟೀಲ್ ಅವರಿರ್ಬೋದು, ಅನೇಕ ಹಿರಿಯರ ಸಲಹೆ ಮತ್ತು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಬಿಡುವುದಿಲ್ಲ. ನೀವೆಲ್ಲ ನಿಮಗೆ ಇನ್ಫ್ಲುಯೆನ್ಸ್ ಇದೆ ಅಂತ ಹೇಳಿಕೊಂಡು ನೀವು ಸುಮ್ಮನೆ ಮಾಡಿದ್ದೀರಿ ಅಂತ, ಅದು ನಿಜವಾಗಿ ನೋಡುವಾಗ ಅದು ಒರಿಜಿನಲ್ ಅಲ್ಲ ಅಂತ ಹೇಳ್ತಾರೆ. ಎಲ್ಲ ಏನೋ ಕೈಗಾರಿಕೆ ಮಾಡ್ತಾ ಇದ್ದೇವೆ ಅಂತ ಪರ್ಮಿಷನ್ ತಗೊಂಡಿದ್ದಾರಂತೆ. ಇಲ್ಲಿ ಇಂಡಸ್ಟ್ರಿ ಆಗ್ತಾ ಇಲ್ಲ. ಇಲ್ಲಿ ಎಲ್ಲ ಕೆಂಪು ಕಲ್ಲಿನ ಹುಡಿಯನ್ನ ಸಿಮೆಂಟ್ಗೆ ಮಿಕ್ಸ್ ಮಾಡಲಿಕ್ಕೆ ಕೊಂಡೋಗಿ ಮಾರ್ತಾ ಇದ್ದಾರೆ. ಹಾಗಾಗಿ ಇದರ ಬಗ್ಗೆ ನಾನು ಸ್ಪಷ್ಟೀಕರಣ ಕೊಡಬೇಕು ನಿಮಗೆ. ಅದಕ್ಕೆ ನಾನು ನಿಮ್ಮ ಮುಂದೆ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ. ನಮಗೆ ಅವರದ್ದು ಯಾವುದೇ ಮುಲಾದಿ ಇಲ್ಲ, ಯಾವುದೇ ದಾಕ್ಷಿಣ್ಯ ಇಲ್ಲ, ಯಾವುದೇ ದಯ ಇಲ್ಲ. ನಾವು ನಮ್ಮ ಊರಿನವರ ಜೊತೆ, ಆದರೆ ಊರಿನವರು ಸರಿಯಾಗಿರ್ಬೇಕು. ಬಳ್ಕುಂಜಿಯಲ್ಲಿ ಆಯ್ತು ಇದೇ ರೀತಿಯಲ್ಲಿ ನಾವೆಲ್ಲ ಕೊಡುವುದಿಲ್ಲ ಅಂತ ಹೇಳಿದ್ರು. ನನ್ನನ್ನು ಕರೆದ್ರು, ಸಭೆ ಮಾಡಿದ್ರು, ನಾನು ನಿಮ್ಮೊಟ್ಟಿಗೆ ನಿಲ್ತೇವೆ ಅಂತ ಹೇಳಿದ್ರು. ಒಂದು ವಾರ ಬಿಟ್ಟು ನನ್ನನ್ನೇ ಕರೆದಾಳೆ, ನಾವು ಕೊಡ್ತೇವೆ, ನಾವು ಜಾಗ ಬಿಟ್ಟು ಕೊಡ್ತೇವೆ, ನೀವ್ಯಾಕೆ ಸರ್ವೆ ಮಾಡಬಾರ್ದು ಅಂತ ನನಗೆ ಜೋರು ಮಾಡ್ತಾರೆ ಕೆಲವರು ದೊಡ್ಡ ದೊಡ್ಡ ಕುಳಗಳು. ಇಲ್ಲಿ ಸಹ ಹಾಗೆ ಆಗ್ಬಾರ್ದು. 100ಕ್ಕೆ 100 ಜನರು ಒಟ್ಟಿಗೆ ನಿಲ್ಬೇಕು. ನಾವು ಆಗ್ಬಾರ್ದು, ನಾವು ಕೊಡುವುದಿಲ್ಲ, ನಾವು ಬಿಡುವುದಿಲ್ಲ. ಇಲ್ಲೊಬ್ಬ ದುಡ್ಡು ಕೊಟ್ಟ ಕೂಡಲೇ ರಸ್ತೆಗೆ ಜಾಗ ಕೊಡುವುದು, ದುಡ್ಡು ಕೊಟ್ಟ ಕೂಡಲೇ ಆ ದುಡ್ಡಿನ ಆಸೆಗಾಗಿ ಸ್ವಲ್ಪ ಜಾಗ ಬಿಟ್ಟು ಕೊಡುದು, ಇದೆಲ್ಲ ಆಗ್ಬಾರ್ದು. ನಿಮಗೆ ಆಗ್ಬಾರ್ದು ಅಂತ ಹೇಳಿದ್ರೆ 100ಕ್ಕೆ 100 ಜನ ಇಲ್ಲಿ ನೀವು ಒಂದೇ ಘೋಷಣೆ ಆಗ್ಬೇಕು. ಆಗ್ಬಾರ್ದು. ನಿಮ್ಮ ಜೊತೆ ನಾವಿದ್ದೇವೆ. ಇಲ್ಲ ಕೆಲವರು ಆಗ್ಬಹುದು, ತೊಂದರೆ ಇಲ್ಲ ಅಂತ ಜಾರಿದ್ರೆ ಖಂಡಿತವಾಗಿ ಆಗುದಿಲ್ಲ. ಎಲ್ಲರೂ ಒಗ್ಗಟ್ಟಾಗಿರಿ. ನಿಮ್ಮ ಜೊತೆ ನಿಮ್ಮ ಶಾಸಕರು, ನಮ್ಮ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೊತೆ ಯಾವತ್ತಿದೆ, ನಾನಿದ್ದೇನೆ. ಎಲ್ಲರೂ ಪಂಚಾಯತ್ ನಿಮ್ಮ ಜೊತೆ ಇದೆ, ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ. ಖಂಡಿತವಾಗಿ ಇಲ್ಲಿಗಲ್ ಆಗಿ ಇದನ್ನು ಬಿಡಲಿಕ್ಕೆ ನಾವು ಬಿಡುವುದಿಲ್ಲ.